ತೋಟದಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತಹ ಇಬ್ಬರು ಮನೆಯೊಡತಿಯ ಕೊಲೆಗೆ ಯತ್ನಿಸಿ ಚಿನ್ನ ಮತ್ತು ನಗದು ದರೋಡೆಗೆಯಲು ಪ್ರಯತ್ನಿಸಿರುವಂತಹ ಘಟನೆ ಸುಳ್ಯ ತಾಲೂಕು ಪಂಬೆತ್ತಾಡಿ ಗ್ರಾಮ ಕರಿಕ್ಕಳ ಎಂಬಲ್ಲಿ ಮಾರ್ಚ್ 2ರಂದು ನಡೆದಿದೆ. ಚಿತ್ರದುರ್ಗ ಮೂಲದ 30 ವರ್ಷ ಪ್ರಾಯದ ವರದರಾಜ್ ಮತ್ತು ಧರ್ಮಸ್ಥಳದ ನಿವಾಸಿ 38 ವರ್ಷ ಪ್ರಾಯದ ಸೈಜಾನ್ ಈ ಪ್ರಕರಣದ ಆರೋಪಿಗಳಾಗಿದ್ದು ಅವರನ್ನು ಸುಬ್ರಹ್ಮಣ್ಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ವರದರಾಜ್ ಮತ್ತು ಸೈಜಾನ್ 4 ತಿಂಗಳುಗಳಿಂದ ಕರಿಕ್ಕಳದ ವಿಶ್ವನಾಥ್ ಅವರ ತೋಟದಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದು ಮನೆ ಸಮೀಪದ ಕೊಟ್ಟಿಗೆಯಲ್ಲಿ ವಾಸವಾಗಿದ್ದರು. ಮಾರ್ಚ್ 2ರಂದು ಸಂಜೆ ಇಬ್ಬರು ಪಂಜಾಪೇಟೆಗೆ ಹೋಗುವುದಾಗಿ ಹೇಳಿ ತಲಾ 200 ರೂಪಾಯಿಯನ್ನ ಪಡೆದು ಪೇಟೆಗೆ ಹೋಗಿ ಮರಳಿ ಬಂದಿದ್ರು. ರಾತ್ರಿ ಸುಮಾರು 9:30ರ ವೇಳೆಗೆ ಆರೋಪಿಗಳು ಮನೆಯ ಮಹಡಿಯನ್ನ ಹತ್ತಿ ಮೇಲೆ ಬಂದಿದ್ದಾರೆ. ಮಹಡಿಯಲ್ಲಿದ್ದಂತಹ ಮನೆ ಮಾಲಕ ವಿಶ್ವನಾಥ್ ಅವರ ಪತ್ನಿ 61 ವರ್ಷ ಪ್ರಾಯದ ಗಾಯತ್ರಿ ಅವರ ಕುತ್ತಿಗೆಯನ್ನ ವರದರಾಜ್ ಅದುಮಿ ಹಿಡಿದು ಚಿನ್ನ ಮತ್ತು ಹಣ ಎಲ್ಲಿದೆ ಎಂದು ಕೇಳಿದ್ದು ಮನೆಯೊಡತಿ ಚಿನ್ನ ಇಲ್ಲ ಎಂದಾಗ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಇನ್ನೋರ್ವ ಆರೋಪಿ ಗಾಯತ್ರಿ ಅವರ 2 ಕಾಲುಗಳನ್ನು ಹಿಡಿದುಕೊಂಡಿದ್ದ. ಈ ವೇಳೆ ಗಾಯತ್ರಿ ಅವರ ಬೊಬ್ಬೆ ಕೇಳಿ ಮನೆ ಸಮೀಪದ ಸುರೇಶ್ ಮತ್ತು ಕೆಲಸದ ಪ್ರೇಮ ಅಲ್ಲಿಗೆ ಬಂದು ಆರೋಪಿಗಳನ್ನ ಹಿಡಿಯುವಷ್ಟರಲ್ಲಿ ವರದರಾಜ್ ಆಯುಧದಿಂದ ಗಾಯತ್ರಿ ಅವರ ಕುತ್ತಿಗೆಗೆ 2 ಕಡೆ ಇರಿದ ಪರಿಣಾಮ ಗಾಯಗಳಾಗಿವೆ. ಅವರನ್ನು ಕಡಬ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಮನೆಯಲ್ಲಿ ಗಾಯತ್ರಿ ಮತ್ತವರ ಪತಿ ವಿಶ್ವನಾಥ್ ಮಾತ್ರ ಇದ್ದಾರೆ. ವಿಶ್ವನಾಥ್ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಅವರಿಗೆ ನಡೆದಾಡಲು ಸಾಧ್ಯವಾಗ್ತಾ ಇಲ್ಲ. ಇದನ್ನು ತಿಳಿದು ಆರೋಪಿಗಳು ಮೊದಲೇ ಸಂಚನ ರೂಪಿಸಿ ಮನೆಯೊಡತಿಯನ್ನ ಕೊಲೆ ಮಾಡಿ ಮನೆಯಲ್ಲಿದ್ದಂತಹ ಹಣ ಮತ್ತು ಚಿನ್ನಾಭರಣ ದೋಚಲು ಯತ್ನಿಸಿದ್ದಾರೆ ಎಂದು ಗಾಯತ್ರಿ ಅವರು ಸುಬ್ರಹ್ಮಣ್ಯ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.